ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಈಗ ಆಯಿತು ಗಂಟೆ 8 ಗಂಟೆ ಶನಿವಾರ. ನಾವು ಈಗ ಹೋಗ್ತಾ ಇದ್ದೇವೆ ವಾಟರ್ ಫ್ರಂಟ್ ಮಾರ್ಕೆಟಿಗೆ. ಇದು ಖಾಲಿ ಫಿಶ್ ಮಾರ್ಕೆಟೇ ಅಂತ ಹೇಳಿಕ್ಕಾಗಲ್ಲ. ಇಲ್ಲಿ ವೆಜಿಟೇಬಲ್, ಫ್ರೂಟ್ಸ್ ಎಲ್ಲ ಸಹ ಸಿಗ್ತದೆ, ಹೋಲ್ಸೇಲಲ್ಲಿ ಸಹ ಸಿಗ್ತದೆ, ಹೀಗೆ ಸ್ವಲ್ಪ ಸಹ ಸಿಗ್ತದೆ. ನೋಡಿ, ಫಿಶ್ ಮಾರ್ಕೆಟ್ ಸೈಡ್ನಲ್ಲಿ ಫಿಶ್ ಮಾರ್ಕೆಟಿಗೆ ಹೇಗೆ ಬೇಕು ಆ ಥರ ಏನಂತೀರಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ನೋಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಹೋಲ್ಸೇಲ್ ಫಿಶ್ ಮಾರ್ಕೆಟ್ ಅಂತ ಸಹ ಹೇಳ್ಬೋದು. ಇದಕ್ಕೆ ಯಾವ್ಯಾವ ಥರದ ಫಿಶ್ ಇದೆ ಅಂತ ತೋರಿಸ್ತೇನೆ, ಬನ್ನಿ ನಿಮಗೆ. ಇದು ಸೀ ಫುಡ್ ಲವರ್ಸ್ಗೆ ಮಾಡಿದಂಥ ವಿಡಿಯೋ ನಾನು. ಎಲ್ಲ ಥರದ್ದು ಫಿಶ್ಶು ಸಹ ಇದೆ. ಇಂಡಿಯನ್ಸ್ ಅವರಿಗೆ ಬೇಕಾದ ಥರ ಇಂಡಿಯನ್ಸ್ ಫಿಶ್ ಸಹ ಇದೆ, ಅಥವಾ ಅರೇಬಿಯಾ ಅವರಿಗೆ ಬೇಕಾದಂಥ ಅರೇಬಿಯಾ ಅವರದ್ದಿದೆ, ಫಾರಿನರ್ಸ್ನವರಿಗೆ ಬೇಕಾದಂಥ ಫಾರಿನ್ಸ್ ಫಿಶಸ್ ಎಲ್ಲ ಇದೆ. ನೋಡಿ, ಪ್ರಾನ್ಸ್ ಎಲ್ಲ ಎಷ್ಟೆಷ್ಟು ದೊಡ್ಡದಿದೆ, ಹಾಗೂ ರೀಸನೇಬಲ್ ರೇಟಲ್ಲಿ ಸಿಗ್ತದೆ. ತುಂಬ ಎಕ್ಸ್ಪೆನ್ಸಿವ್ ಅಂತ ಸಹ ಹೇಳೋಕ್ಕಾಗಲ್ಲ, ತುಂಬ ಕಮ್ಮಿ ಅಂತ ಸಹ ಹೇಳಿಕ್ಕಾಗಲ್ಲ. ದುಬೈ ರೇಟನ್ನು ನೋಡಿದರೆ ರೀಸನೇಬಲ್ ಅಂತ. ಇವತ್ತು ವೀಕೆಂಡ್ ಆದ ಕಾರಣ ತುಂಬ ರಶ್ ಸಹ ಇದೆ. ನೀವು ನೋಡ್ಬೋದು ಇಂಡಿಯನ್ ಮಾರ್ಕೆಟ್ಸಲ್ಲೆಲ್ಲ ಬನ್ನಿ ಅವ್ರು ಬಲೆ ಮೀನು, ಬಂಗುಡೆ, ಬೂತಾಯಿ, ಎಟ್ಟಿ, ಮಾಂಜಿ ಹಾಗೆಲ್ಲ ಹೇಗೆ ಹೇಳ್ತಾರೆ. ಬನ್ನಿ ಏನಂತೀರಿ, ಸಿಗಡಿ, ಬಾಂಗ್ಡ, ಬೂತಾಯಿ ಅಂತೆಲ್ಲ ಇಂಡಿಯನ್ ಮಾರ್ಕೆಟ್ಸಲ್ಲಿ ಹೇಗೆ ಕರೀತಾರೆ ಹಾಗೆ ಇಲ್ಲಿ ಸಹ ಕರೀತಾರೆ. ಇಲ್ಲಿ ಸೆಲ್ಲರ್ಸ್ ಯೂಶ್ವಲಿ ನಿಮಗೆ ಬಿಸ್ನೆಸ್ ಮಾಡುವವರು ಅಂದರೆ ಮಲಯಾಳೀಸ್ನವ್ರು ಇರ್ತಾರೆ, ಅಥವಾ ಪಾಕಿಸ್ತಾನಿಯವರು ಇರ್ತಾರೆ. ಇಲ್ಲಿ ಒಂದು ಸೈಡ್ನಲ್ಲಿ ಫ್ರೋಝನ್ ಫಿಶ್ ಸಹ ಮಾರ್ತಾರೆ, ಇನ್ನೊಂದು ಸೈಡಲ್ಲಿ ಫ್ರೆಶ್ ಫಿಶ್ ಸಹ ಮಾರ್ತಾರೆ. ಕೆಲವು ಸೈಡಲ್ಲಿ ಖಾಲಿ ಕಿಂಗ್ ಫಿಶ್ಶೇ ಮಾರ್ತಾರೆ, ಅಥವಾ ಕೆಲವು ಅಂಗಡಿಯಲ್ಲಿ ಅಂದರೆ ಅಲ್ಲಿ ನಂಬರ್ ಇರ್ತಾರೆ, ಅದನ್ನು ನೋಡಿ ನಾವು ಅಂಗಡಿ ಅಂತ ತಿಳ್ಕೊಬೇಕು. ಕೆಲವು ಅಂಗಡಿಯಲ್ಲಿ ಎಲ್ಲ ಥರ ಫಿಶಸ್ ಸಹ ಸಿಗ್ತದೆ. ಕೆಲವು ಅಂಗಡಿಯಲ್ಲಿ ಕಿಂಗ್ ಫಿಶ್ಶಿಂದು ತಲೆ, ಮೊಟ್ಟೆ ಆ ಥರ ಎಲ್ಲ ಮಾರ್ತಾರೆ, ಅಥವಾ ಸ್ಲೈಸ್ ಪೀಸಸ್ ಸಿಗ್ತದೆ. ಕೆಲವು ಅಂಗಡಿಯಲ್ಲಿ ಕ್ರ್ಯಾಬ್, ಪ್ರಾನ್ಸ್, ಬಂಗುಡೆ, ಬೂತಾಯಿ, ಸ್ಕ್ವೇಡ್, ಮತ್ತು ಏನಂತೀರಿ ನೋಡಿ ಎಷ್ಟು ದೊಡ್ಡ ಸ್ಕ್ವಿಡ್ ಸಹ ಇದೆ ಇಲ್ಲಿ. ಕಿಂಗ್ ಫಿಶ್, ಪಾಂಪ್ಲೆಟ್ ಎಲ್ಲ ಸಹ ಮಾರ್ತಾರೆ. ಲಾಬ್ಸ್ಟರ್ಸ್ ಎಲ್ಲ ಸಹ ಇದೆ. ಲಾಬ್ಸ್ಟರ್ಸಲ್ಲೂ ಸಹ ವೆರೈಟೀಸ್ ಆಫ್ ಲಾಬ್ಸ್ಟರ್ಸ್, ಪ್ರಾನ್ಸಲ್ಲಿ ಸಹ ತುಂಬ ವೆರೈಟೀಸ್ ಇದೆ, ಹಾಗೂ ಸೆಲ್ ಫಿಶಲ್ಲಿ ಸಹ ತುಂಬ ವೆರೈಟೀಸ್ ಇದೆ. ಪ್ರತಿಯೊಂದರಲ್ಲೂ ಕ್ರ್ಯಾಬಲ್ಲಿ ಸಹ ತುಂಬ ವೆರೈಟೀಸ್ ಇರ್ತದೆ, ಬಂಗುಡೆಯಲ್ಲಿ ಸಹ ತುಂಬ ವೆರೈಟೀಸ್ ಇರ್ತದೆ, ಮ್ಯಾಕ್ರೆಲಲ್ಲಿ, ಸ್ಯಾರಡೈನಲ್ಲಿ ಸಹ ವೆರೈಟೀಸ್ ಇರ್ತದೆ, ಚಿಕ್ಕ ದೊಡ್ಡದಂತ. ನೋಡಲಿಕ್ಕೆ ಒಂಥರ ಚಂದ. ಮತ್ತು ಇಲ್ಲಿ ಫುಲ್ ಸೆಂಟ್ರಲ್ AC ಇರ್ತದೆ. ಅದೊಂದು ಫಿಶ್ಶಿನ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಿನ ಫಿಶ್ ಇದು ಫುಲ್ ಆಫ್ AC, ಸೆಂಟ್ರಲ್ AC ಕೂತಿರ್ತವೆ ಫಿಶ್ಗಳು. ಮತ್ತು ಅಂದರೆ ಇಲ್ಲಿ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡದಿದೆ. ನಮ್ಮದು ಮಂಗಳೂರಿದು ಫಿಶ್ ಮಾರ್ಕೆಟ್ ಅಂದರೆ ದೊಡ್ಡದು ಫಿಶ್ ಮಾರ್ಕೆಟ್ ನಾನೊಂದು 4-5 ಪಾಲು ಮಾಡ್ಬೋದು, ಅದು ಸಹ ಕಮ್ಮಿಯೇ ಅಂತ. ಅಷ್ಟೇ ದೊಡ್ಡದು ಫಿಶ್ ಮಾರ್ಕೆಟ್ ಇದೆ. ನೋಡಿ ಎಷ್ಟು ದೊಡ್ಡ ಸ್ಟಾರ್ ಫಿಶ್ ಇದೆ, ಲೈವ್ ಕ್ರ್ಯಾಬ್ಸ್ ಇದೆ, ಲಾಬ್ಸ್ಟರ್ಸ್ ಇದೆ. ನೋಡಲಿಕ್ಕೆ ಸಹ ಚಂದ, ತೊಗೊಳ್ಳಿಕ್ಕೆ ಸಹ ಚಂದ. ಅಂದರೆ ಫ್ರೆಶ್ ಸಹ ಇದೆ, ಅಷ್ಟೇ ಫ್ರೆಶ್ ಸಹ ಮಾರ್ತಾರೆ. ಹಾಗೆ ಬಾರ್ಗೇನ್ ಸಹ ಮಾಡ್ಬೋದು. ಇಲ್ಲಿ ಸ್ವಲ್ಪ ಬಾರ್ಗೇನ್ ಸಹ ಮಾಡ್ಬೋದು. ಮಾಲ್ಸಲ್ಲೆಲ್ಲ ಹೋದರೆ ಏನು ಬಾರ್ಗೇನ್ ಎಲ್ಲ ಮಾಡಲಿಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು. ಇನ್ನೊಂದು ಸೈಡಲ್ಲಿ ಡ್ರೈ ಫಿಶ್ ಸಹ ಮಾರ್ತಾರೆ. ದೊಡ್ಡದು ಅಂಗಡಿ ಅಂತಲೇ ಹೇಳ್ಬೋದು. ಡ್ರೈ ಫಿಶ್ ಸಹ ಎಲ್ಲ ವೆರೈಟೀಸ್ ಆಫ್ ಡ್ರೈ ಫಿಶ್ ಸಹ ಇಲ್ಲಿ ಎಲ್ಲ ಫಿಶ್ ಎಲ್ಲ ತಗೊಂಡು ಹೊರಗೆ ಬಂದ ನಂತರ, ಮತ್ತು ಇಲ್ಲಿ ಏನು ಒಳ್ಳೆಯದಂದರೆ ಎಲ್ಲಿ ನೋಡಿದರೂ ಸಿಟ್ಟಿಂಗ್ ಏರಿಯಾ ಇರ್ತದೆ, ಮತ್ತು ಇಲ್ಲಿ ಹೊರಗೆ ಬಂದರೆ ಕ್ಲೀನಿಂಗ್ ಏರಿಯಾ ಇದು. ಇಲ್ಲಿ ಸಹ ಟೋಕನ್ ತಗೊಂಡು ಬಿಲ್ ಮಾಡಿಕೊಂಡು ಕ್ಲೀನಿಂಗಿಗೆ ಕೊಟ್ಟು ಮಿನಿಮಮ್ ನಿಮಗೆ 40 ನಿಮಿಷದಿಂದ 1 ಗಂಟೆ ತಾಗ್ತದೆ. ಅಷ್ಟೊತ್ತಿಗೆ ನೀವು ಬೇರೆ ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಸಹ ಬರ್ಬೋದು. ಅಥವಾ ಸ್ಕ್ರೀನಲ್ಲಿ ನೋಡಿ, ಇಲ್ಲಿ ತೋರಿಸ್ತೇನೆ ನಾನು. ಇಲ್ಲಿ ವೆಯ್ಟಿಂಗ್ ಏರಿಯಾ ಸಹ ಇದೆ, ಸ್ಕ್ರೀನ್ ಸಹ ಹಾಕಿದ್ದಾರೆ. ನಮ್ಮ ಟೋಕನಲ್ಲಿ ನಂಬರ್ ಇದೆ, ಆ ಟೋಕನ್ ನಂಬರ್ ಅಲ್ಲಿ ಬೀಳುವಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಸಹ ಬರ್ಬೋದು.
ಅಥವಾ ಮಾರ್ಕೆಟನ್ನೆಲ್ಲ ಸುತ್ಕೊಂಡು ಸಹ ಬರ್ಬೋದು. ಇಲ್ಲಿ ಏನು ಬೇಕು ಎಲ್ಲ ಸಿಗ್ತದೆ ಚೀಪ್ ರೇಟ್ನಲ್ಲಿ. ಇಂಡ್ಯಾದಲ್ಲೆಲ್ಲ ವಾರಕ್ಕೊಮ್ಮೆ ಸಂತೆ ಆದರೆ ಇಲ್ಲಿ ದಿನ ಇಡೀ ಸಂತೆ ಅಂತ ಸಹ ಹೇಳ್ಬೋದು. ಇಂಡ್ಯಾದಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಹೊರಗಡೆ ಇರ್ತದೆ ಬಿಸಿಲಲ್ಲಿ ಸುಟ್ಟಿ ಕರ್ಕಲಾಗ್ತಿರ್ತಾರೆ. ಇಲ್ಲಿ ಏನಂದರೆ ಎ ಸಿಯಲ್ಲಿ ಆರಾಮ್ಸೆ ಕುತ್ಕೊಂಡು ಮಾರಾಟ ಮಾಡ್ತಾರೆ. ಇಲ್ಲಿ ಎಂತೆಂಥ ಹೇರ್ ಬ್ಯಾಂಡ್ಸ್, ಡಿಸೈನ್ಸ್ ಆಫ್ ಹೇರ್ ಬ್ಯಾಂಡ್ಸ್, ಮಕ್ಕಳೆಲ್ಲ ಬಂದರೆ ಒಂಥರ ಹೆಣ್ಮಕ್ಳಿಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಖುಷಿ ಸಹ ಆಗ್ತದೆ ಈ ಮಾರ್ಕೆಟ್ಸನ್ನು ನೋಡಿದರೆ. ತುಂಬ ಚೆನ್ನಾಗಿರೋ ಕಲರ್ಫುಲ್ ಅಂತ ಹೇರ್ ಬ್ಯಾಂಡ್ಸ್ ಇದೆ, ಅದು ಸಹ ಚೀಪ್ ರೇಟಲ್ಲಿ ಸಿಗ್ತದೆ. ಊರಿಗೆ ಹೋಗುವಾಗ ಇಂಡ್ಯಾಕ್ಕೆಲ್ಲ ಹೋಗುವವರು ಇಲ್ಲಿ ಸಹ ಶಾಪಿಂಗ್ ಮಾಡ್ಕೊಂಡು ಸಹ ಹೋಗ್ಬೋದು. ಫಿಶ್ ಮಾರ್ಕೆಟಲ್ಲಿ ಏನಂದರೆ ನಿಮಗೆ ಒಂದಿನ ಇಡೀ ತಿರುಗಿದ್ರೂ ಸಾಲಲ್ಲ ಅಂತ ಹೇಳ್ಬೋದು. ಇಲ್ಲಿ ಹೈಪರ್ ಮಾರ್ಕೆಟ್ ಸಹ ಇದೆ. ಫ್ರೂಟ್ಸ್ ಹೋಲ್ಸೇಲ್ ಸಹ ಕೊಡ್ತಾರೆ, ಸ್ವಲ್ಪ ಸ್ವಲ್ಪ ಸಹ ಕೊಡ್ತಾರೆ. ಫಿಶ್ ಥರನೇ ಫ್ರೂಟ್ಸು ಸಹ ಹೋಲ್ಸೇಲ್ ಬೇಕಿದ್ದವ್ರು ಹೋಲ್ಸೇಲ್ ತಗೊಳ್ಬೋದು, ಅಥವಾ ನಮ್ಮದು ಇಂಡಿಯನ್ ಮಾರ್ಕೆಟ್ಸ್ ಥರ ಚಿಕ್ಕ ಚಿಕ್ಕ ಅಂಗಡಿ ಸಹ ಇದೆ. ಇಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ನವರು ಶಾಪಿಂಗ್ ಮಾಡುವಾಗ ಮಕ್ಕಳಿಗೆ ಬೋರ್ ಆಗ್ತದೆ ಅಂತ ಮಾತೇ ಇಲ್ಲ. ಇಲ್ಲಿ ಪ್ಲೇ ಏರಿಯಾ ಸಹ ಇದೆ, ಎಂಟರ್ಟೈನಿಂಗಿಗೆ ತುಂಬ ಆಟ ಸಾಮಾನು ಸಹ ಇದೆ ಮಕ್ಕಳಿಗೆ. ಇಲ್ಲಿ ಏನಂದರೆ ಟೆನ್ಷನ್ ಸಹ ಇಲ್ಲ, ಪಾರ್ಕಿಂಗ್ ಫೆಸಿಲಿಟಿ ಸಹ ತುಂಬ ಚೆನ್ನಾಗಿ ಇದೆ, ಅಂಡರ್ಗ್ರೌಂಡ್ ಪಾರ್ಕಿಂಗ್ ಸಹ ಇದೆ. ಇಲ್ಲಿ ಲೈಟ್ಸಿಂದ ಅಂಗಡಿ ಸಹ ಇತ್ತು ಚೈನಾದವ್ರದ್ದು, ತುಂಬ ಚೆನ್ನಾಗಿತ್ತು. ಹಾಗೂ ವಾಸ್ತು ಪ್ರಕಾರದ್ದು ಹ್ಯಾಂಗಿಂಗ್ಸ್ ಅದು ಸಹ ಇತ್ತು, ಬೆಡ್ ಲ್ಯಾಂಪ್ಸ್ ಸಹ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ ಆಫ್ ಲೈಟ್ಸ್ ಸಹ ಇತ್ತು. ಈ ವಾಟರ್ ಫ್ರಂಟ್ ಮಾರ್ಕೆಟಿಗೆ ಬಂದರೆ ಒಂದು ದಿವಸದಲ್ಲಿ ನಿಮಗೆ ಹೈಪರ್ ಮಾರ್ಕೆಟ್ಗೆ ಸಹ ಹೋಗ್ಬೋದು, ಫಿಶ್ ಮಾರ್ಕೆಟ್ಗೆ ಸಹ ಹೋಗ್ಬೋದು, ವೆಜಿಟೇಬಲ್ಸ್ ಸಹ ಖರೀದಿ ಮಾಡ್ಬೋದು, ಅಥವಾ ಚಿಲ್ಲರೆ ಅಂಗಡಿ ಥರ ಅಂದರೆ ಸಾಮಾನು ದಿನಸಿ ಸಹ, ಅಥವಾ ಏನೇ ಬಟ್ಟೆ ಅಥವಾ ಟಾಯ್ಸ್ ಏನಿದ್ರೂ ಒಂದೇ ಕಡೆಯಲ್ಲಿ ಎಲ್ಲ ಸಿಕ್ಕುವಂಥ ಮಾಲ್ ಅಂತ ಹೇಳ್ಬೋದು ಇದು. ಸೈಡ್ ಮಾರ್ಕೆಟ್ ಆದರೆ ಅದ್ರ ಪಕ್ಕದಲ್ಲೇ ಸಮುದ್ರ. ಮೀನನ್ನೆಲ್ಲ ಹಿಡಿದು ಅಲ್ಲಿಂದನೇ ಬೋಟಿಂದ ತಗೊಂಡು ಬರ್ತಾರೆ. ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಅಂದರೆ ಸಮುದ್ರದ ಪಕ್ಕನೇ ಮಾರ್ಕೆಟ್ ಇರೋದು. ಮತ್ತು ಇಲ್ಲಿ ಹೊಟ್ಟೆ ಹಸಿದ್ರೆ ಎಷ್ಟು ಬೇಕಿದ್ರೂ ರೆಸ್ಟೋರೆಂಟ್ ಸಹ ಇದೆ, ತುಂಬ ಚೆನ್ನಾಗಿದೆ. ಹಾಗೂ ಸಮ್ಮರ್ ಟೈಮಲ್ಲಿ ಐಸ್ ಕ್ರೀಮ್ ಸಹ ಇದೆ, ಬ್ಯಾಸ್ಕಿನ್ ರಾಬಿನ್ಸ್ದವ್ರದ್ದು ಐಸ್ ಕ್ರೀಮ್ ಇದೆ. ಸಮ್ಮರ್ ಅನ್ನೋಕ್ಕಿಂತ ಇಲ್ಲಿ ಯಾವಾಗಲೂ ಯೂಶ್ವಲಿ ಬಿಸಿಲಿರ್ತದೆ, ಹಾಗಾಗಿ ಇಲ್ಲಿ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿಂತಾರೆ. ಸಮ್ಮರ್ ವಿಂಟರ್ ಅಂತ ಸಹ ಏನು ನೋಡೋದಿಲ್ಲ. ನೋಡಿ ಫಿಶ್ ಮಾರ್ಕೆಟಿಗೆ ಸಹ ಹೋದರೂ ಸಹ ನಮಗೆ ಫಿಶ್ ಮಾರ್ಕೆಟ್ಗೆ ಹೋದ್ವಿ ಅನ್ನೋ ಫೀಲೇ ಇರೋದಿಲ್ಲ, ಅಷ್ಟು ಕ್ಲೀನ್ ಸಹ ಇದೆ, ಚೆನ್ನಾಗಿ ಸಹ ಮೇಂಟೈನ್ ಮಾಡಿದ್ದಾರೆ ಅವರು. ನೋಡಿ ಇಲ್ಲಿ ಬಂದ್ವಿ ನಾವೀಗ ವೆಜಿಟೇಬಲ್ ಮಾರ್ಕೆಟಿಗೆ. ಇದು ಹೋಲ್ಸೇಲ್ ಸಹ ಹೇಳ್ಬೋದು. ಇಂಡಿಯಾಗಿಂತ ಫ್ರೆಶ್ ಇತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ. ಇಷ್ಟು ಫ್ರೂಟ್ಸು ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಇಂಡಿಯಾದಲ್ಲಿ ಸಹ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ.
ಈಗ ನೋಡಿ ಇದು ಗ್ರೋಸರೀಸ್, ಹೋಲ್ಸೇಲ್ ಗ್ರೋಸರೀಸ್ ಅಂತ ಸಹ ಹೇಳ್ಬೋದು. ಬೇಕಿದ್ರೆ ನಿಮಗೆ ಊರಿನ ಚಿಲ್ಲರೆ ಅಂಗಡಿ ಥರ ಸಹ ಸ್ವಲ್ಪ ಸಹ ಕೊಡ್ತಾರೆ ಇಲ್ಲಿ. ಇಲ್ಲೆಲ್ಲ ಸುತ್ತಾಡಿದ ನಂತರ ಲಾಸ್ಟಿಗೆ ಹೋಗಿ ಫಿಶನ್ನು ಸಹ ಕಲೆಕ್ಟ್ ಮಾಡ್ಕೊಂಡ್ವಿ. ಈ ಫಿಶ್ ಮಾರ್ಕೆಟ್ದು ವಿಡಿಯೋ ಅಥವಾ ವಾಟರ್ ಫ್ರಂಟ್ ಮಾರ್ಕೆಟ್ದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನೂ ಸಹ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.